ആരംഭം ആക്കുക, ഷോ ആക്കുക, സെൽഫിക, അല്ലെങ്കിൽ വേറെ എന്തെങ്കിലും സന്ദേശം കൊടുക്കുക എന്നുമല്ല ഈ റാലി. മുഹമ്മദ് റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങളുടെ മഹബത്ത് ഞങ്ങളുടെ കൽബിൽ വേണം. ഈ നടന്ന ഓരോ ഹജ്ജിനും അള്ളാഹുവിന്റെ പദക്ക് കൂടി കിട്ടണം. ചോട്ട നല്ല രീതിയിൽ മക്കോ വലിയമോ അതോടുകൂടെ നമ്മുടെ ശാസ്ത്ര പറഞ്ഞ ശാന്തി സലാത്തും സലാം ചോദിക്കുക, അത് മാത്രം ചോദിച്ച് ഞങ്ങളുടെ ന്യായ നടത്താം. അള്ളാഹുത്താല ഇതുമായി പ്രവർത്തിച്ച് എല്ലാ പ്രവർത്തനം അള്ളാഹു കബൂലാക്കട്ടെ. ഇതിലെ പ്രതിഫലം അള്ളാഹുത്താല നമുക്കെല്ലാം സ്വർഗം തരട്ടെ. അസ്സലാമു അലൈക്കും തുടർന്നുകൊണ്ട് ಕಾರ್ಯಕ್ರಮ ಈ ಬ್ಯಾನ್ എടുത്തവരും ഞങ്ങളുടെ നേതാക്കന്മാർക്ക്, അതിൽ പിന്നെ ഉമറ നേതാക്കന്മാരും, അതിൽ പിന്നെ എനിക്ക് ഞങ്ങളുടെ മദ്രസ വിദ്യാർത്ഥി ആൾമാർക്ക്. അപ്പം ഞങ്ങൾ നിങ്ങൾക്ക് ഇത് മുന്നേ കുറേ നിർദ്ദേശങ്ങൾ തന്നത് അതിൽ എല്ലാ നിലക്കും പാലനാക്കി ഞങ്ങളൊക്കെ സഹകരിക്കുന്നുണ്ട്. കേട്ടിട്ടുണ്ട്. ಮತ್ತೊಂದು ಸಂಜಾತವಾಗಿದೆ. ಪಾವನ ರಬಿಯುಲ್ ಸಯ್ಯದ್ ಫಜಲ್ ಕೋಯಂಬತ್ತಂಗಲ್ ಅವರ ಆಶೀರ್ವಾದದೊಂದಿಗೆ ಒಕ್ಕೂಟದ ಬೆಲ್ಲವ ಉಮಾ ನಾಯಕರು ನೇತೃತ್ವ ವಹಿಸಿ ಮುನ್ನಡೆಸುತ್ತಿರುವ ಈ ರ್ಯಾಲಿಯು ಹಜರತ್ ದುರುಸ್ಸಮಾನ್ ಸಯ್ಯದ್ ಮೊಹಮ್ಮದ್ ಶರೀಫ್ ಮದನಿ ಕದಿಸಲ್ಲಾಹು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೀಗ ಮನೆಯಿರುವ ಹಳೆ ಕಾಲದಿಂದ ಹೊರಟು ಅವರು ಅಂತ್ಯ ವಿಶ್ರಾಂತಿ ಹೊಂದುತ್ತಿರುವ ಪವಿತ್ರ ದರ್ಗಾ ವಠಾರದಲ್ಲಿ ಸಮಾಪ್ತಿಗೊಳ್ಳಲಿದೆ. ನಾಡಿನ ಜನತೆಗೆ ಪುಣ್ಯ ಪ್ರವಾದಿ ಜನ್ಮದಿನದ ಶುಭಾಶಯಗಳು. ಹೌದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಲ್ಲಾಹನ ಆಜ್ಞೆಯ ಮೇರೆಗೆ ತ್ವೈಬಾದ ಪ್ರಶಾಂತ ಭೂಮಿಗೆ ಚಿತ್ತೈಸಿದಾಗ ಮದೀನಾ ನಿವಾಸಿಗರು ತಮ್ಮ ಪ್ರೀತಿ ಭಾಜನ ಪ್ರವಾದಿ ಅವರನ್ನು ಹೃದಯವಾಗಿ ಸ್ವಾಗತಿಸಿದ ಭವ್ಯ ಸ್ವಾಗತ ಗೀತೆಯ ಮನಮೋಹಕ ಸಾಲುಗಳಿವು. ಭೂಲೋಕದ ಪ್ರಥಮ ಸ್ವಾಗತ ಗೀತೆ. ಯುಗ ಯುಗಾಂತರ ಸವಿದು ಹೋದರೂ ಇಂದಿಗೂ ಪ್ರತಿಯೊಬ್ಬ ಮುಸಲ್ಮಾನನ ನಾಲಗೆಯಿಂದ ನಿರರ್ಗಳಿಸುತ್ತಿರುವ ಪ್ರಸ್ತುತ ಮದುವೆ ಗೀತೆಯು ಸಾಟಿಯಿಲ್ಲದ ಸ್ವಾಗತ ಗೀತೆ.
ಲೋಕಾನುಗ್ರಹಿ ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1493ನೇ ಜನ್ಮದಿನಾಚರಣೆಯ ಅಂಗವಾಗಿ ಸಯ್ಯದ್ ಮದನಿ ಮೊಹಲ್ಲಾ ಒಕ್ಕೂಟ ಉಳ್ಳಾಲ ಇದರ ಸಾರಥ್ಯದಲ್ಲಿ ಖಾಜಿ ಅಸಯ್ಯದ್ ಫಜಲ್ ಕೋಯಮ್ಮತ್ತಂಗಳ್ ಅವರ ಆಶೀರ್ವಾದದೊಂದಿಗೆ ಒಕ್ಕೂಟದ ಉಲಮಾ ಉಮರಾ ನಾಯಕರು ನೇತೃತ್ವ ವಹಿಸಿ ಮುನ್ನಡೆಸುತ್ತಿರುವ ಈ ರ್ಯಾಲಿಯು ಹಜರತ್ ಕುತುಬುಜ್ಜಮಾನ್ ಅಸಯ್ಯದ್ ಮೊಹಮ್ಮದ್ ಶರೀಫುಲ್ ಮದನಿ ഖദ്ദസല്ലാഹು ಸಿರ್ರುಹುಲ್ ಅಜೀಜ್ ತಂಗಳರವರ ಬೀಗರ ಮನೆಯಿರುವ ಹಳೆ ಕಾಲದಿಂದ ಹೊರಟು ಅವರು ಅಂತ್ಯ ವಿಶ್ರಾಂತಿ ಹೊಂದುತ್ತಿರುವ ಪವಿತ್ರ ದರ್ಗಾ ವಠಾರದಲ್ಲಿ ಸಮಾಪ್ತಿಗೊಳ್ಳಲಿದೆ. ನಾಡಿನ ಜನತೆಗೆ ಪುಣ್ಯ ಪ್ರವಾದಿ ಜನ್ಮದಿನದ ಶುಭಾಶಯಗಳು. ಪ್ರಶಾಂತ ಭೂಮಿಗೆ ಚಿತ್ತೈಸಿದಾಗ ಮದೀನಾ ನಿವಾಸಿಗರು ತಮ್ಮ ಪ್ರೀತಿ ಭಾಜನ ಪ್ರವಾದಿ ಅವರನ್ನು ಹೃದಯವಾಗಿ
ಸ್ವಾಗತಿಸಿದ ಭವ್ಯ ಸ್ವಾಗತ ಗೀತೆಯ ಮನಮೋಹಕ ಸಾಲುಗಳಿವು. ಸೌಹಾರ್ದತೆ ಇವೆಲ್ಲದರ ಪ್ರತೀಕವಾಗಿರುವಂತಹ ಈ ಈದ್ ಮಿಲಾದ್ ಮೆರವಣಿಗೆಯ ಎಲ್ಲ ವಿಧ ಶುಭಾಶಯಗಳನ್ನು ನಿಮಗೆ ಕೋರುತ್ತಿದ್ದೇನೆ. ಅಶ್ರಫುಲ್ ವರಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜೀವನದ ಉದಾತ್ತವಾದ ಉತ್ತಮವಾದ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಜೀವಿಸಿದರೆ, ಬದುಕಿದರೆ ನಾವೆಲ್ಲರೂ ಈ ಲೋಕದಲ್ಲೂ ಪರಲೋಕದಲ್ಲೂ ವಿಜಯಗಳಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದಕ್ಕಾಗಿ ಈ ಈದ್ ಮಿಲಾದ್ ಮೆರವಣಿಗೆಯನ್ನು, ಅದೇ ರೀತಿ ಈ ಸುದಿನವನ್ನು, ಈ ಜನ್ಮದಿನಾಚರಣೆಯ ಮಾಸವನ್ನು ನಾವು ಉಪಯೋಗಿಸಬೇಕು. ಅದಕ್ಕೆ ಅಲ್ಲಾಹು ನಮಗೆ ತೌಫೀಕ್ ನೀಡಲಿ. ಇಲ್ಲಿ ಬಂದು ಸೇರಿದಂತಹ ಸಮಸ್ತ ಜನರಿಗೂ ಈದ್ ಮಿಲಾದ್ ಶುಭಾಶಯಗಳನ್ನು ಇನ್ನೊಮ್ಮೆ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದಂತಹ, ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಾಗವಹಿಸಿ ಸಹಕರಿಸಿದಂತಹ ವಿವಿಧ ಮದ್ರಸಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಸ್ತಾದರು, ಸದರುಸ್ತಾದರು, ಖತೀಬ್ ಉಸ್ತಾದರು, ಅದೇ ರೀತಿ ಊರಿನ ಗಣ್ಯ ವ್ಯಕ್ತಿಗಳು, ಅದೇ ರೀತಿ ನಮಗೆ ಅನುಮತಿ ಒದಗಿಸಿಕೊಟ್ಟಂತಹ ಪೊಲೀಸ್ ಅಧಿಕಾರಿಗಳು ಎಲ್ಲರನ್ನೂ ಕೃತಜ್ಞತಾಪೂರ್ವಕವಾಗಿ ಅನುಸ್ಮರಿಸುತ್ತಿದ್ದೇನೆ, ನೆನಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಜಗತ್ತಿಗೆ ಬಿತ್ತರಿಸುವಂತಹ ಪತ್ರಕರ್ತರಿಗೆ, ಮೀಡಿಯಾ ಕಾರ್ಯಕರ್ತರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು, ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಮೆರವಣಿಗೆಯುದ್ದಕ್ಕೂ ನಮಗೆ ತಂಪು ಪಾನೀಯಗಳನ್ನು, ತಿಂಡಿ ತಿನಿಸುಗಳನ್ನು ನೀಡಿ ನಮ್ಮನ್ನು ಸಂತೋಷಪಡಿಸಿದಂತಹ ಸಕಲ ವಿಶ್ವಾಸಿಗಳಿಗೂ ಹೃದಯ ತುಂಬಿದ ಕೃತಜ್ಞತೆಯನ್ನು ಅರ್ಪಿಸ್ತಾ, ನಮ್ಮ ಈ ಮೆರವಣಿಗೆಯಲ್ಲಿ
ವಾಲಂಟಿಯರ್ಸ್ ಆಗಿ ಕಾರ್ಯನಿರ್ವಹಿಸಿದಂತಹ ನಮ್ಮ ಸಹೋದರರು ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಕುತುಬು ज़माना सैयद मोहम्मद शरीफ मदनी रसूलुल्लाह ताला रसूल अजीज ഞങ്ങളെ ആ ദർബാറിൽ ഞങ്ങളുടെ ബന്ധി ഇവിടെ കൂടിയ മുത്ത് മുസ്തഫ നബി സല്ലല്ലാഹു അലൈഹി വസല്ലം തങ്ങളെ ഈ ഒരു 1494 ജന്മദിന കൊണ്ടാടി ഈ നാളിലേക്ക് ഞങ്ങളോട് കൂടിയത് ಇಂದು ಅಚ್ಚಿ ಸಾಹಿಬರು ವಲಿಯುಲ್ಲಾಹಿ ರಸೂಲುಲ್ಲಾಹ ತಾಲಾ ರಸೂಲ್ ಅಜೀಜ್ ಅರೇಕಲತೆ ಸುನ್ನಿ ಮೊಹಲ್ಲಾ ಒಕ್ಕೂಟದೆ 13 ಮದರಸತೆ ಎಲ್ಲ ಅರೇಪಲಿಮೆ ಎಲ್ಲ ಸಾರ್ವಜನಿಕ ಆಲ್ಮಾರ್ ಇಂದು ನನಗೆ ಈ ಮೆರವಣಿಗೆಗೆ ಸಹಕರಿಸಿದ್ದು ಕೂಡಿದ್ದು ನಲ್ಲನ ಮುಂದೆ ಅವರು ಸಹಕಾರ ಪಡೆದ ಇಂಡತಿದಾಯ ಈ ಒಂದು ಮೆರವಣಿಗೆಗೆ ಸಹಕರಿಸಿ ಎಲ್ಲ ಮದರಸ ವಿದ್ಯಾರ್ಥಿಗಳಿಗೆ അതേപോലെ ഉസ്താദ്മാർക്ക് അതേപോലെ ഖതീബ് ഉസ്താദ്മാർക്കും അതേപോലെ സാർവജനിക എല്ലാ ആൾമാർക്ക് ತುಂಬು ಹೃದಯದ ഒരു സ്വാഗതത്തെ അതേപോലെ നമുക്ക് നന്ദി ചൊല്ലുന്ന ഞങ്ങളെ കർമ്മയിത്തേക്ക് ഇൻഷാ അല്ലാഹ് അല്ലാഹു സുബ്ഹാനഹു വ തആല കുതുബ് ज़माना സയ്യിദ് മുഹമ്മദ് തങ്ങളെ ബർക്കത്ത് കൊണ്ട് അതേപോലെ ഞങ്ങളെല്ലാവരും എല്ലാം ആയി ബഹുമാനപ്പെട്ട സയ്യിദ് ഞങ്ങളെ ಹಾಜಿ ಉಲ್ಲಾ ತങ്ങളെ ಆ ಒಂದು ರೂಸೆ ಕಾರ್ಯಕ್ರಮ ಉಂಡು ಅದನ್ನ ನೆನಪಾಕೊಂಡು അതേപോലെ ഞങ്ങളെല്ലാവരും ബർക്കത്തുകൊണ്ട് അതേപോലെ ഞങ്ങളെ കാദിയായ പൂർത്തങ്ങളെ ആ ഉപദേശത്തെ നിർദ്ദേശത്തെ അനുസരിച്ചുകൊണ്ട് അഹ്ലു സുന്നത്ത് വൽ ജമാഅത്തിന്റെ അടിസ്ഥാനത്തിൽ ಎಲ್ಲ ಇಂದು ಕೂಡಿತು ಬಂದ್ರ ಅಲ್ಲಾಹು ಸುಬ್ಹಾನಹು ವ ತಆಲ ಇದ್ದತೆ ನಾಳೆ ಬರ್ಕತ್ ಎಲ್ಲರಿಗೂ ಉಂಡಾವಟ್ಟು ನಂಗೆ ಹೈರ್ ಉಂಡಾವಟ್ಟು ಶಾಂತಿ ಸೌಹಾರ್ದ ಸೌಮ್ಯತೆಯಲ್ಲಿ ನನ್ನ ಬಾಳಿ ಬದುಕುಗೂ ಅಲ್ಲಾಹು ತೌಫೀಕ್ ತಾರೆ. ಇವತ್ತಿನ ಈ ಸಮಾರಂಭಕ್ಕೆ ಸಹಕರಿಸಿದಂತ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ಹಾಗೂ ಉಳ್ಳಾಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಎಲ್ಲ ಸಂಘಟನೆಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. والصلاة والسلام على أشرف رسول الله من لا نبي بعده وعلى آله وأصحابه الفائزين برضا الله أبدا. സർവാദരവുകൾ നിറഞ്ഞ സാദാതികൾ, പണ്ഡിത മഹത്തുക്കൾ, സ്നേഹസമ്പന്നരായ പ്രിയപ്പെട്ട കൂട്ടുകാർ, അൽഹംദുലില്ലാഹ് അല്ലാഹുവിന്റെ അപാരമായ തൗഫീഖ് കൊണ്ട് സയ്യിദുനാ മുഹമ്മദുർ റസൂലുള്ളാഹി സല്ലല്ലാഹു അലൈഹി വസല്ലമ തങ്ങൾക്ക് വേണ്ടി അവിടുത്തെ ജന്മം കൊണ്ട് അനുഗ്രഹീതമായ പരിശുദ്ധമായ റബീഉൽ അവ്വലിലെ ഈ മഹത്തായ ദിവസം എന്തെന്നില്ലാത്ത സന്തോഷത്തോടുകൂടെ വളരെ നല്ല നിലക്ക് ശാന്തിയോടുകൂടെയും സമാധാനത്തോടുകൂടെയും ഒരൊറ്റ കുട്ടിക്കും ബുദ്ധിമുട്ടാകാത്ത രീതിയിൽ സ്നേഹത്തിന്റെയും സൗഹാർദ്ദത്തിന്റെയും ശാന്തിയുടെയും മന്ത്രധ്വനികൾ ലോകത്തിന്റെ മുമ്പിലേക്ക് ഉച്ചരിച്ചു കൊടുത്തുകൊണ്ട് ഈ മഹത്തായ രാജ്യത്തിന് പ്രിയപ്പെട്ട അഹ്ലു സുന്നയുടെ ഹബീബ് മുഹമ്മദ് റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങളുടെ മുഹിബ്ബീകൾ നടത്തിയ ഈ മഹത്തായ റാലി അൽഹംദുലില്ലാഹ് എന്തുകൊണ്ടും ശ്ലാഘനീയമാണ്. അല്ലാഹുവിന്റെ ഹബീബ് സല്ലല്ലാഹു അലൈഹി വസല്ലമ തങ്ങളുടെ പുൽക്കരങ്ങളിൽ നിന്ന് ഹൗദുൽ കൗസർ കിട്ടാനുള്ള കാരണമായി നമ്മുടെ ഈ മഹത്തായ റാലിയെ അല്ലാഹു മാറ്റുമാറാകട്ടെ എന്ന് ദുആ ചെയ്തുകൊണ്ട് ഈ മഹത്തായ സംഗമത്തിലേക്ക്, പരിപാടിയിലേക്ക് സർവ്വവിധ ആശംസകളും നേർന്നുകൊണ്ട് വആഖിറു ദുആഇ അൽഹംദുലില്ലാഹി റബ്ബിൽ ആലമീൻ. വസ്സലാമു അലൈക്കും വറഹ്മത്തുള്ളാഹി. 100 ಮಸೀದಿಗಳು ಕೆಡವಲ್ಪಟ್ಟರು, ಒಂದೇ ಒಂದು ಮಸೀದಿ ಮಂದಿರಕ್ಕೆ ಹಾನಿ ಮಾಡದಿರಿ ಅಂತ ಆಜ್ಞಾಪಿಸಿದ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರ ಜನ್ಮದಿನ. ಸುನ್ನಿ ಮೊಹಲ್ಲಾ ಒಕ್ಕೂಟದ ವತಿಯಿಂದ ನಡೆಸಲ್ಪಟ್ಟಂತಹ ಬೃಹತ್ ರ್ಯಾಲಿ, ಅದರ ಎಲ್ಲ ನೇತಾರರು ಈಗ ತಾನೇ ಸೌಹಾರ್ದ ಸಂದೇಶವನ್ನು ನೀಡಿದರು. ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರ ಈ ಜನ್ಮದಿನಕ್ಕೆ ಯಾಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಾವು ಇಂದು ಜೊತೆ ಸೇರಿದ್ದೇವೆ ಅಂತ ಈಗ ತಾನೇ ಎಲ್ಲರಿಗೂ ಅರ್ಥವತ್ತಾದ, ಮನಸ್ಸಿಗೆ ತಿಳಿದಂತಹ ಒಂದು ಸತ್ಯ ವಿಷಯವಾಗಿರುತ್ತದೆ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರು 1450 ವರ್ಷಗಳ ಹಿಂದೆ ಕೇವಲ ಮುಸ್ಲಿಂ ಸಮುದಾಯವನ್ನು ಮಾತ್ರವಲ್ಲ, ಇಡೀ ವಿಶ್ವ ಸಮುದಾಯವನ್ನು ಉದ್ದೇಶಿಸಿ ಹೇಳಿದಂತಹ ಮಾತಾಗಿರುತ್ತದೆ. ಮಾನವೀಯತೆಯಿಂದ ಜೀವಿಸಿರಿ ಅಂತ, ಮಾನವೀಯತೆಯನ್ನು ಜೀವಿಸಿರಿ, ಮಾನವೀಯ ಮೌಲ್ಯತೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿರಿ ಅಂತ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರ ಆ ಆಜ್ಞಾಪನೆಯನ್ನು, ಆ ಆದೇಶವನ್ನು ಪಾಲಿಸುತ್ತಾ ಇವತ್ತು ವಿಶ್ವದಾದ್ಯಂತ ಮುಸಲ್ಮಾನರು ಆ
ಆ ಪ್ರವಾದಿಯವರ ಸ್ತುತಿ ಕೀರ್ತನೆಯೊಂದಿಗೆ ಇಂತಹ ರ್ಯಾಲಿಗಳನ್ನು ಸಭೆ ಸಮಾರಂಭಗಳನ್ನು ನಡೆಸುತ್ತಾ ಇರುವುದು ಅತ್ಯಂತ ಶ್ಲಾಘನೀಯ. ಹಾಗೆ ನಮ್ಮ ಈ ಮೊಹಲ್ಲಾ ಒಕ್ಕೂಟದ ವತಿಯಿಂದ ನಡೆಸಿದಂತಹ ಈ ಬೃಹತ್ ರ್ಯಾಲಿಯು ಇನ್ನೂ ಮುಂದಕ್ಕೆ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ ಸೇರಿದಂತಹ ಎಲ್ಲರಿಗೂ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರ ಜನ್ಮದಿನದ ಶುಭಾಶಯಗಳನ್ನು ಅರ್ಪಿಸುತ್ತಾರೆ. ಸುನ್ನಿ ರೇಂಜ್ ಜಮಿಯತುಲ್ ಮುಅಲ್ಲಿಮೀನರ ಅಧ್ಯಕ್ಷರು ಯೂನುಸ್ ಮುಂದಾದಿ ಅವರಿಂದ ಒಂದೆರಡು ಶಬ್ದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇಲ್ಲಿ ನಡೆದಿರುವಂತಹ ಸುನ್ನತ್ ಜಮಾಅತ್ನ ಕಾರ್ಯಕರ್ತರೆ, ನಮಗೆ ಸಹಕಾರವನ್ನು ನೀಡಿದಂತಹ ಎಲ್ಲ ಸುನ್ನತ್ ಜಮಾಅತ್ನ ಕಾರ್ಯಕರ್ತರೆ, ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆ ಅಂಗವಾಗಿ ನಾವು ಉಳ್ಳಾಳದ ರಾಜಬೀದಿಗಳಲ್ಲಿ ಉಳ್ಳಾಳದ ಹಲವಾರು ಪ್ರದೇಶಗಳನ್ನು ದಾಟಿ ನಾವೀಗ ಸೈಯದ್ ಮದನಿ ಫತುಲ್ಲಾಹು ತಾಲಾ ಸರಹುಲ್ ಅಜೀಜ್ ಅವರ ಪವಿತ್ರ ಸನ್ನಿಧಾನಕ್ಕೆ ತಲುಪಿದ್ದೇವೆ. ಅಲ್ಹಮ್ದುಲಿಲ್ಲಾ, ಪ್ರವಾದಿಯವರು ತೋರಿದಂತಹ ಮಾನವೀಯ ಮೌಲ್ಯಗಳನ್ನು, ಅವರು ಜಗತ್ತಿಗೆ ಕಲಿಸಿಕೊಟ್ಟಂತಹ ಸುಂದರವಾದ ಆಶಯಗಳನ್ನು ನಮ್ಮ ಜೀವನದ ಮೂಲಕ ಅಳವಡಿಸಿಕೊಂಡು ಇತರರಿಗೆ ಮಾದರಿಯಾದಂತೆ ಬದುಕಲು ಈ ರ್ಯಾಲಿಯು, ಈ ಮೀಲಾದ್ ಪ್ರೇರಣೆ. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. ثواب ما قرأناه وما صليناه وما سلمناه هذه هدية واصلة ورحمة نازلة وبركة شاملة مقبولة ومرضية منا إلى حضرة روح نبينا وحبيبنا ومنجينا وهادينا ومرشدنا وقرة أعيننا ونبينا وجدي سيدنا محمد صلى الله عليه وسلم. ثم إلى حضرة أزواج الطاهرات أمهات المؤمنين وإلى حضرة أولاد رسول الله صلى الله عليه وسلم وبنات رسول الله صلى الله عليه وسلم وأهل بيت رسول الله صلى الله عليه وسلم وإلى السادات البدريين والهديين والخندقين والخيبرين والهنينين والتبوكين وجميع الصحابة والصحابيات والقرابة كلهم أجمعين. ثم إلى جميع الأنبياء والمرسلين والأولياء والعلماء والشهداء والزهاد والصديقين والصالحين والمفسرين والمصنفين والمحدثين والمجتهدين وإلى حضرة قطب الأقطاب والأوتاد والأبدال والنجباء والنقباء كلهم أجمعين. وإلى حضرة خاصة وإلى حضرة غوث العظيم محي الدين عبد القادر الجيلاني قدس الله تعالى سره العزيز. وإلى حضرة أحمد الكبير الدفاعي قدس الله سره العزيز. وإلى حضرة أحمد البدوي قدس الله سره العزيز. وإلى حضرة إبراهيم الدسوقي قدس الله سره العزيز. وإلى حضرة السيد أبي الحسن والشاذلي قدس الله سره العزيز. ثم إلى حضرة خواجة معين الدين الجسدي الأجمير السنجري قدس الله سره العزيز. وإلى حضرة صاحب المقامات والكرامات السيد محمد شريف المدني قدس الله سره العزيز. وإلى حضرة تاج العلماء سيد عبد الرحمن البخاري قدس الله سره العزيز. وإلى حضرة أبي وأستاذي سمتمر نور الله مرقده. وإلى حضرة جميع ساداتنا المدفونين في هذه البلد يا رب العالمين. وإلى حضرة جميع عباد الله الصالحين اللهم زد لهم شرفا ولا شرفهم وفضلا ولا فضلهم وكرامة ولا كراماتهم لديك. اللهم زد لهم شرفا ولا شرفهم وفضلا ولا فضلهم وكرامة ولا كراماتهم لديك. اللهم أمدنا بما
بمددهم واحمنا بحماياتهم واحفظنا بحفظهم وانصرنا بنصرتهم يا خير الناصرين. ثم إلى حضرة آبائنا وأمهاتنا وأقربائنا وجدنا وجداتنا وعمنا وعماتنا وخالنا وخالاتنا وجميع المؤمنين والمؤمنات والمسلمين والمسلمات عامة يا رب العالمين. اللهم اغفر لنا واغفر لهم وارحمنا وارحمهم واعف عنا واعف عنهم يا ارحم الراحمين. اللهم اجمع بيننا وبينهم في دار جناتك النعيم مع الذين انعمت عليهم من النبيين والصديقين والشهداء والصالحين وحسن اولئك رفيقا. اللهم بارك لنا في اجتماعنا هذا بركة تامة كما باركت على عباد الله الصالحين بحق سيدنا محمد صلى الله عليه وسلم بحق آل سيدنا محمد صلى الله عليه وسلم بحق أصحاب سيدنا البركة وأبواب القوة وأبواب الرزق وأبواب السلام وأبواب العفو والعافية والهداية والنعمة في الدارين يا حي يا قيوم. اللهم اغفر للمؤمنين والمؤمنات والمسلمين والمسلمات الأحياء منهم والأموات إنك مجيب الدعوات ومنزل البركات يا قاضي الحاجات. اللهم سلمنا من كل آفات الدارين. ربنا هب لنا من أزواجنا وذرياتنا قرة أعين واجعلنا للمتقين إماما. ربنا آتنا في الدنيا حسنة وفي الآخرة حسنة وقنا عذاب النار. ربنا اغفر لنا وارحمنا ولوالدينا ولأمهاتنا. اللهم ربنا ارحمنا كما ربونا صغار. ربنا تقبل منا إنك أنت السميع العليم وتب علينا إنك أنت التواب الرحيم. فاغفر لنا يا غافر المذنبين آمين برحمتك يا أرحم الراحمين. صلى الله عليه وسلم على سيدنا محمد وعلى آله وصحبه أجمعين. سبحان ربك رب العزة عما يصفون والسلام على المرسلين والحمد لله رب العالمين. بفضله صلى الله على محمد صلى الله عليه وسلم صلى الله على محمد صلى الله عليه وسلم. اللهم صل على محمد يا رب صل عليه وسلم. ಸೈಯದ್ ಮದನಿ ಮೊಹಲ್ಲಾ ಒಕ್ಕೂಟ ನಡೆಸಿಕೊಳ್ಳುವಂತಹ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜನ್ಮದಿನ ಪ್ರಯುಕ್ತ ಕಾಲ್ನಾಡು ಜಾಥಾಕ್ಕೆ ಬಂದು ಸೇರಿದಂತಹ ಎಲ್ಲ ಮಸೀದಿಗಳ 32 ಮೊಹಲ್ಲಾ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಿತಿ ಸದಸ್ಯರು ಹಾಗೂ ಮದ್ರಸಾ ಅಧ್ಯಾಪಕರು ಹಾಗೂ ಮಕ್ಕಳು ಎಲ್ಲರಿಗೂ ಸೈಯದ್ ಮದನಿ ಮೊಹಲ್ಲಾ ಒಕ್ಕೂಟದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಪೊಲೀಸ್ ಇಲಾಖೆ ನಮಗೆ ಸಹಕಾರ ನೀಡಿದಂತಹ ಪೊಲೀಸ್ ಇಲಾಖೆಗೆ ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡಿ ಮೀಡಿಯಾಗೆ ನಮಗೆ ಸಹಕರಿಸಿದಂತಹ ಮೀಡಿಯಾ ಹಾಗೂ ಪತ್ರಕರ್ತರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ